scream, you scream, we all scream for ice cream, oh baby. ಓಕೆ, ಸೊ ಅಲ್ಲಿ ಸ್ವಲ್ಪ ಮಕ್ಕಳು ಕೂತ್ಕೊಂಡಿದ್ದಾರೆ. ಆಗೊಂದು ಪುಟಾಣಿ ಪಾಪು ಗೊತ್ತಿತ್ತು ಇವತ್ತಿನ ಸ್ಪೆಷಲ್ ಏನಂದರೆ ಸಂಡೇ ಸ್ಪೆಷಲ್ ಏನು ಅಂತ. ಸೊ ಈ ಮಕ್ಕಳಲ್ಲಿ ಎಷ್ಟು ಜನಕ್ಕೆ ಸಂಡೇ ಸ್ಪೆಷಲ್ ಏನು ಅಂತ ಕೇಳ್ಕೊಂಡು ಬರೋಣ. ಅವ್ರಿಗೇನಾದರೂ ಗೊತ್ತಿದೆ ಇದರ ಬಗ್ಗೆ ಮಾಹಿತಿ ಇದೆಯಾ ಅಂತ. ಸೊ ಅವರೆಲ್ಲ ಇಲ್ಲಿ ಚರ್ಮುರಿ ಬೇಲ್ಪುರಿ ಎಲ್ಲ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಬನ್ನಿ. ಓಕೆ, ಇವರಲ್ಲಿ ನೋಡ್ತಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಹಲೋ. ಹಲೋ, ನಿಮ್ಮ ಹೆಸರು? ನಿಖಿತಾ. ಏನು ಮಾಡ್ಕೊಂಡಿದ್ದೀರಾ? ಫಸ್ಟ್ ಪಿ ಯು. ಸೆಕೆಂಡ್ ಓಕೆ, ಕನ್ಫ್ಯೂಷನಲ್ಲಿದ್ದೀರಾ. ಸೊ ನೀವು ಸೆಕೆಂಡ್ ಪಿ ಯು. ಐಸ್ ಕ್ರೀಮ್ ತಿಂತೀರಾ? ಐಸ್ ಕ್ರೀಮಾ? ಇಲ್ಲ, ಐಸ್ ಕ್ರೀಮ್ ಸಿಗಲ್ಲ ಅಲ್ವಾ? ಇಲ್ಲಲ್ಲ, ಬೇರೆ ಕಡೆ ಎಲ್ಲ ತಿಂತೀವಿ. ಎಷ್ಟು ಐಸ್ ಕ್ರೀಮ್ ತಿಂತೀರಾ? ಒಂದು 10 ಅಷ್ಟೇ. ಒಂದು ದಿನದಲ್ಲಿ 10 ಐಸ್ ಕ್ರೀಮ್. ಓಕೆ, ಯಾವ ಐಸ್ ಕ್ರೀಮ್ ನಿಮಗೆ ತುಂಬ ಇಷ್ಟ? ತಿರಮಸು. ಐಡಿಯಲ್ ಸಿರಾಮಿಸು. ಯಾಕೆ ಅಷ್ಟೊಂದು ಇಷ್ಟ ಐಸ್ ಕ್ರೀಮ್? ಸುಮ್ಮನೆ ಚೆನ್ನಾಗಿರುತ್ತೆ ಅದಕ್ಕೆ. ಸೊ ಐಸ್ ಕ್ರೀಮ್ ದಿನಕ್ಕೆ 10 ತಿಂತೀರಾ ಅಂತ ಹೇಳಿದ್ರಲ್ವಾ? ಐಸ್ ಕ್ರೀಮ್ ರಿಲೇಟೆಡ್ ಚಾನ್ಸ್ ಸಿಕ್ಕಿದ್ರೆ, ಸೊ ಐಸ್ ಕ್ರೀಮ್ ರಿಲೇಟೆಡ್ ಒಂದು 2-3 ಕ್ವಶನ್ ಕೇಳ್ತೀನಿ ನಿಮ್ಮ ಹತ್ರ, ಕೇಳ್ಬೋದಾ? ಓಕೆ, ಈ ಎಂಟೈರ್ ಇಯರಲ್ಲಿ ಒಂದು ಮಂತನ್ನು ಐಸ್ ಕ್ರೀಮ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾವ ಮಂತ್ ಅಂತ ಗೊತ್ತಿದೆಯಾ? ಗೊತ್ತಿಲ್ಲ, ಗೊತ್ತಿದ್ರೆ ಹೇಳ್ತೇನೆ. ಗೊತ್ತಿದ್ರೆ ಹೇಳ್ತೇನೆ. ಸೊ ಈ ಸಂಡೇ ಏನೋ ಸ್ಪೆಷಲ್ ಇದೆ ಏನಂತ ಗೊತ್ತಿದೆಯಾ? ಸಂಡೇ ಇಲ್ಲಿ ಏನೋ ಸ್ಪೆಷಲ್ ಇದೆಯಾ? ಸಂಡೇ ಏನೋ ಸ್ಪೆಷಲ್ ಇದೆ ಈ ಸಂಡೇ. ಈ ಮಂತಿನ 3rd ಸಂಡೇ ಏನೋ ಸ್ಪೆಷಲ್ ಇದೆ, ಗೊತ್ತಿದೆಯಾ? ಎಲ್ಲದಕ್ಕೂ ಸಿಂಪಲ್ ಆನ್ಸರ್. ಐಸ್ ಕ್ರೀಮ್ ಮಂತ್ ಇಸ್ ಜುಲೈ. ಐಸ್ ಕ್ರೀಮ್ ಡೇ ಇಸ್ ಆನ್ ದ 3rd month of July. ಆ 3rd month ಯಾವಾಗ? 3rd week of the July. ಆ 3rd week ಯಾವಾಗ ಅಂದರೆ ನೆಕ್ಸ್ಟ್ 19 ಸಂಡೇ. ಸೊ 19ಕ್ಕೆ ಐಸ್ ಕ್ರೀಮ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಐಸ್ ಕ್ರೀಮ್ ಡೇಯ ಪ್ರಯುಕ್ತ ನೀವು ಯಾರಿಗಾದ್ರೂ ಏನಾದರೂ ಮೆಸೇಜ್ ಕೊಡ್ತೀರಾ? ಎಲ್ಲರೂ ಐಸ್ ಕ್ರೀಮ್ ಚೆನ್ನಾಗಿ ತಿನ್ನಿ, ಅದು ಚೆನ್ನಾಗಿರುತ್ತೆ. ಓಕೆ, ಈ ಮಕ್ಕಳು ಎಲೋಷಿಯಸ್ ಮಕ್ಕಳೆಲ್ಲ ಸೇರ್ಕೊಂಡು ಏನೋ ಮೆಸೇಜ್ ಕೊಡಲಿಕ್ಕೆ ರೆಡಿ ಆಗಿದ್ದಾರೆ. ಏನು ಮೆಸೇಜ್ ಅಂತ ನೋಡುವ. ಐಸ್ ಕ್ರೀಮ್, ಯು ಸ್ಕ್ರೀಮ್, ವಿ ಆಲ್ ಸ್ಕ್ರೀಮ್, ಐಸ್ ಕ್ರೀಮ್. Ice cream, you scream, we all scream for ice cream, oh baby.